ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆಯ ಬೆಳ್ಳಿ ಹಬ್ಬದ ಅಂಗವಾಗಿ ತಾಲೂಕು ಮಟ್ಟದ ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ನಾಡ್ದು ಅಂದರೆ ಶನಿವಾರ ಮತ್ತು ಆದಿತ್ಯವಾರ ನವೋದಯ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದೇವೆ. ಬಹುಶಃ ಕಳೆದ ಒಂದು ವಾರದ ಹಿಂದೆ ಈ ಕ್ರೀಡಾಕೂಟ ನಡೀಬೇಕಿತ್ತು. ಕಾರಣಾಂತರದಿಂದ ಮಳೆಯ ಕಾರಣದಿಂದ ಆ ಕ್ರೀಡಾಕೂಟವನ್ನು 8 ಮತ್ತು 9ನೇ ತಾರೀಕಿಗೆ ಮುಂದುವರಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಎನ್ನುವಂಥ ದೃಷ್ಟಿಯಿಂದ ಕಳೆದ 16 ದಿವಸಗಳಿಂದ ನವೋದಯ ಕ್ರೀಡಾಂಗಣವನ್ನು ಸಜ್ಜುಗೊಳಿಸತಕ್ಕಂಥ ಕೆಲಸ ಕಾರ್ಯವನ್ನು ಈ ಭಾಗದ ದೈಹಿಕ ಶಿಕ್ಷಕರು ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ಈ ಕ್ರೀಡಾಂಗಣ ಸಜ್ಜುಗೊಂಡಿದೆ. ಬಹುಶಃ ಕಳೆದ 2 ವರ್ಷಗಳಿಂದ ಸಂದೀಪನಿ ಮತ್ತು ಹಿರೇಬಂಡಾಡಿಯಲ್ಲಿ ನಡೆದಂತಹ ಕ್ರೀಡಾಕೂಟಕ್ಕೂ ಇದಕ್ಕೂ ನಮಗೀಗ ನೋಡುವಂಥ ಸಂದರ್ಭದಲ್ಲಿ ನಮ್ಮ ಒಂದು ಗ್ರೌಂಡಿನ ವ್ಯವಸ್ಥೆಯನ್ನು ನೋಡುವಾಗ ಬಹಳ ಅಂದವಾದ ಕ್ರೀಡಾಂಗಣ ಆಗಿದೆ ಎನ್ನುವಂಥದ್ದನ್ನು ನಮಗೆ ನಮ್ಮ ಶಿಕ್ಷಕ ವರ್ಗದವರು ತಿಳಿಸಿದ್ದಾರೆ. ಬಹುಶಃ ಈ ಕ್ರೀಡಾಕೂಟ ಯಶಸ್ವಿಯಾಗಬೇಕು ಎನ್ನುವಂಥ ದೃಷ್ಟಿಯಿಂದ ನಮ್ಮ ಈ ಒಂದು ಕ್ರೀಡಾಕೂಟದ ಸಮಿತಿಯ ಅಧ್ಯಕ್ಷರಾದ ಮನ್ಮೋಹನ್ ರೈ ಚೆಲ್ಯಡ್ಕ ಹಾಗೂ ಪ್ರಿಯದರ್ಶಿನಿ ಶಾಲಾ ಅಭಿವೃದ್ಧಿ ಸಮಿತಿಯ ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಹಾಗೆ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ರೈ ಅವರು, ಹಾಗೆ ನಮ್ಮ ಈ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ KS ರಂಗನಾಥ್ ರೈಗಳು, ಕೋಶಾಧಿಕಾರಿಗಳಾದ ಕರುಣಾಕರ್ ಶೆಟ್ರು ಇದರಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿ ಈ ಒಂದು ಕ್ರೀಡಾಕೂಟದ ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ. ಬಹುಶಃ ಕೆಲವಾರು ದಿವಸಗಳಿಂದ ಪ್ರಕಾಶ್ ರೈ ಅವರು ಈ ಅಂಗಣದಲ್ಲೇ ಇದ್ದು ಇದರ ಒಂದು ಸಜ್ಜುಗೊಳಿಸತಕ್ಕಂಥ ಕೆಲಸ ಕಾರ್ಯಕ್ಕೆ ಒಂದು ಮುಂದಡಿಯನ್ನು ಇಟ್ಟು ಆ ಕೆಲಸ ಕಾರ್ಯವನ್ನು ಬಹಳ ಶಿಕ್ಷಕರ ಜೊತೆ ಸೇರಿಕೊಂಡು ಬಹಳ ಅಂದವಾಗಿ ಜೋಡಿಸಿದ್ದಾರೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಮಗೆಲ್ಲರಿಗೂ ಸಂತೋಷ ಆಗ್ತಾಯಿದೆ. ಹಾಗೆ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಬೇಕು ಎನ್ನುವಂಥ ದೃಷ್ಟಿಯಿಂದ ಎಲ್ಲ ಪರ ಊರಿನ ಎಲ್ಲ ನಮ್ಮ ಕ್ರೀಡಾಭಿಮಾನಿಗಳು ಹೆಚ್ಚಿನ ದೃಷ್ಟಿಯಿಂದ ಸಹಾಯಧನವನ್ನು ನೀಡಿದ್ದಾರೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ನಾವು ಸಂತೋಷ ಪಡ್ತೇವೆ. ಬಹುಶಃ ಈ ಕ್ರೀಡಾಕೂಟ ಯಶಸ್ವಿಯಾಗಬೇಕು ಎನ್ನುವಂಥ ದೃಷ್ಟಿಯಿಂದ ಮನಮೋಹನ್ ರೈಗಳು ಹೆಚ್ಚಿನ ಸಲಕರಣೆಗಳನ್ನು ಶಾಲೆಗೆ ಬರುವ ಹಾಗೆ ಅವರು ದಾನಿಗಳನ್ನು ಸಂಪರ್ಕಿಸಿ ಶಾಲೆಗೆ ಆಟೋಟದ ಸಾಮಗ್ರಿಗಳನ್ನು ಸುಮಾರು 1 ಲಕ್ಷಕ್ಕೂ ಮಿಕ್ಕ ಮೌಲ್ಯದ ಸಾಮಗ್ರಿಗಳನ್ನು ಶಾಲೆಗೆ ಕೊಡುಗೆಯಾಗಿ ನೀಡತಕ್ಕಂಥ ಕೆಲಸ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಬಹುಶಃ ವಿಶೇಷವಾಗಿ ನಾಡ್ದು ಈ ಕ್ರೀಡಾಕೂಟವನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ರವರು ಉದ್ಘಾಟಿಸಲಿದ್ದಾರೆ, ಧ್ವಜಾರೋಹಣದೊಂದಿಗೆ ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಈ ಕ್ಷೇತ್ರದ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ವಹಿಸಲಿದ್ದಾರೆ. ಬಹುಶಃ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ MLCಗಳಾದ ಕಿಶೋರ್ ಕುಮಾರ್ ಬೊಟ್ಟಿಯಾಡಿಯವರು, ಹಾಗೆ ಮಾಜಿ ಶಾಸಕರಾದ ಸಂಜೀವ ಮಠಂದೂರ್ರವರು, ಹಾಗೆ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ರವರು, ಹಾಗೆ ನಮ್ಮ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಚೆನ್ನ ತಿಮ್ಮಪ್ಪ ಶೆಟ್ರವರು, ರಾಧಾಕೃಷ್ಣ ಬೋರ್ಕರ್ರವರು, ಶಿವಪ್ಪ ಪೂಜಾರಿಯವರು, ಹಾಗೆ SB ಜಯರಾಮ್ ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕರಾದ SB ಜಯರಾಮ್ ರೈ ಅವರು, AK ಜಯರಾಮ್ ರೈ ಅವರು, ಕಡಮಜಲು ಸುಭಾಷ್ ರೈಗಳು, ಹಾಗೆ ಈ ಭಾಗದಲ್ಲಿ ಹರಿಪ್ರಕಾಶ್ ಬೈಲಾಡಿಯವರು, ಬೂಡಿಯಾರ್ ರಾಧಾಕೃಷ್ಣ ರೈಗಳು, ಹಾಗೆ ನಮ್ಮ ಸಂಸದರಾದ ಬ್ರಿಜೇಶ್ ಚೌಟರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಈ ಭಾಗದ ಎಲ್ಲ ದೈಹಿಕ ಶಿಕ್ಷಕರು, ಶಿಕ್ಷಣ ಅಭಿಮಾನಿಗಳು ಹಾಗೂ ಈ ಶಾಲೆಯ ನಮ್ಮ ಪ್ರಿಯದರ್ಶಿನಿ ಶಾಲಾ ಪೋಷಕ ಮಿತ್ರರು, ವಿದ್ಯಾರ್ಥಿನಿಯರು ಸೇರಿಕೊಂಡು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸ್ತೇವೆ. ಅದೇ ರೀತಿ ನಮ್ಮ ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕ ವೃಂದದವರು ಬಹುಶಃ 1 ತಿಂಗಳಿಂದ ಈ ಕ್ರೀಡಾಂಗಣದ ಜೋಡಣೆಗಾಗಿ ವಿದ್ಯಾರ್ಥಿಗಳೊಂದಿಗೆ ಕೆಲಸ ಕಾರ್ಯಗಳನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿಯೂ ಕಾರಣೀಭೂತರಾಗಿದ್ದಾರೆ. ಬಹುಶಃ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕು ಎನ್ನುವಂಥ ದೃಷ್ಟಿಯಿಂದ ಪೋಷಕ ಮಿತ್ರರು ಹಾಗೂ ಬೆಳ್ಳಿ ಹಬ್ಬ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ನಾಡ್ದು 2 ದಿವಸ ಕೂಡ ಇಲ್ಲಿ ಬಂದಂತಹ ಎಲ್ಲ ನಮ್ಮ ಅತಿಥಿ ಅಭ್ಯಾಗತರಿರ್ಬೋದು, ವೀಕ್ಷಕರಿರ್ಬೋದು, ಎಲ್ಲರಿಗೂ ಊಟೋಪಚಾರದ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಕಡಬ ಮತ್ತು ಪುತ್ತೂರು ತಾಲೂಕಿನ ಎಲ್ಲ ಶಾಲೆಗಳ
ಅಧ್ಯಾಪಕ ವೃಂದ ಮತ್ತು ಕ್ರೀಡಾಭಿಮಾನಿಗಳು, ಕ್ರೀಡಾ ಪೋಷಕರು ಹಾಗೆ ಕ್ರೀಡಾಪಟುಗಳು ಭಾಗವಹಿಸತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿದ್ದಾರೆ. ಹಾಗೆ ಒಂದು ದಿವಸದ ಇಲ್ಲಿ ಈ ನಮ್ಮ ಜೂನಿಯರ್ ಕಾಲೇಜಿನಲ್ಲಿ ಒಂದು ದಿವಸ ರಾತ್ರಿ ಕ್ರೀಡಾಪಟುಗಳು ಉಳ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ, ಅದಕ್ಕೆ ಪೂರಕವಾದ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿದ್ದೇವೆ. ಎಲ್ಲ ಅಚ್ಚುಕಟ್ಟಾದಂತಹ ಕಾರ್ಯಕ್ರಮ ಆಗಬೇಕು ಎನ್ನುವಂಥ ದೃಷ್ಟಿಯಿಂದ 2 ದಿವಸದ ಕಾರ್ಯಕ್ರಮವನ್ನು ಸಂಪೂರ್ಣ ಜವಾಬ್ದಾರಿಯನ್ನು ಶಾಲಾ ಬೆಳ್ಳಿಹಬ್ಬ ಸಮಿತಿ ಮತ್ತು ಶಾಲಾ ಕ್ರೀಡಾಕೂಟದ ಸಮಿತಿ ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಸಂತೋಷ ಪಡುತ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಎಲ್ಲ ಪೋಷಕ ಮಿತ್ರರು, ಕ್ರೀಡಾಭಿಮಾನಿಗಳು, ಕ್ರೀಡಾ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಸುದ್ದಿ ಮಾಧ್ಯಮದ ಮೂಲಕ ಎಲ್ಲರನ್ನ ಕೇಳಿಕೊಳ್ತೇವೆ. ಬೆಟ್ಟಂಪಾಡಿ ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆಯ ಬೆಳ್ಳಿಯ ಹಬ್ಬದ ಈ ವರ್ಷದ ಈ ಸಂಭ್ರಮದಲ್ಲಿ ನಾವು ಬೆಟ್ಟಂಪಾಡಿಯ ಈ ಬಿಲ್ವಗಿರಿಯ ಕ್ರೀಡಾಂಗಣದಲ್ಲಿ ಭಾರಿ ಸೌಂದರ್ಯವನ್ನು ಹೊಂದಿರುವಂಥ ಈ ಕ್ರೀಡಾಂಗಣದಲ್ಲಿ ಪ್ರಿಯದರ್ಶಿನಿಯ ಶಾಲೆಯ ಮುಖಾಂತರ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸುವಂತೆ ಆಲೋಚನೆ ಮಾಡಿದ್ದು, ಅದರ ಪ್ರಯುಕ್ತ ಅದರ ಎಲ್ಲ ವಿಷಯಗಳಲ್ಲಿ ಸಹ ನಮ್ಮ ಇಲ್ಲಿನ ಬೆಟ್ಟಂಪಾಡಿಯ ಇರುವಂಥ ಎಲ್ಲ ಕ್ರೀಡಾಪಟುಗಳಿರ್ಬೋದು ಅಥವಾ ಸಂಬಂಧಪಟ್ಟ ಪಿ ಟಿ ಮಾಸ್ಟರ್ಗಳಿರ್ಬೋದು, ಹಾಗೆ ಎಲ್ಲ ಅಧ್ಯಾಪಕ ವೃಂದದವರಿರ್ಬೋದು, ಊರಿನ ಪೋಷಕ ವೃಂದದವರೆಲ್ಲ ಸೇರಿ ಈ ಕ್ರೀಡಾಕೂಟವನ್ನು ಅತ್ಯುತ್ತಮ ರೀತಿಯಲ್ಲಿ ನಡೆಸುವಂತೆ ಪ್ರೇರೇಪಿಸಿದ್ದಾರೆ. ಅದೇ ರೀತಿ ಈ ಬೆಳ್ಳಿ ಹಬ್ಬದ ಪ್ರಯುಕ್ತ ಇದೊಂದು ಉತ್ತಮ ಕಾರ್ಯಕ್ರಮವಾಗಿ ಪ್ರಿಯದರ್ಶಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮೂಡಿಬರ್ತಾ ಇದೆ. ಅದಕ್ಕೆ ಪೂರಕವಾಗುವಂತೆ ಎಲ್ಲ ಜನರ ಇಲ್ಲ ಪರಿಸರದ ಇರ್ಬೋದು ಅಥವಾ ಹಲವಾರು ಜನರ ಸಹಕಾರದಿಂದ ಈ ಕ್ರೀಡಾಕೂಟವು ಅತ್ಯುತ್ತಮವಾಗಿ ಮೂಡಿಬರ್ತದೆ ಎನ್ನುವಂತಹ ಯಾವುದೇ ಸಂಶಯವಿಲ್ಲ. ಹಾಗೆ ಇದರಲ್ಲಿ ಎಲ್ಲರೂ ಸಹ ಬೆಳ್ಳಿ ಹಬ್ಬದ ಅಧ್ಯಕ್ಷರಾದ ಶ್ರೀಯುತ ಶಶಿಕುಮಾರ್ ಬಾಲ್ಯೂಟ್ ಇರ್ಬೋದು, ಹಾಗೆ ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಿರ್ಬೋದು, ಹಾಗೂ ನಮ್ಮ ಪಿ ಟಿ ಅಧ್ಯಕ್ಷರು ಪ್ರಕಾಶ್ ರೈ ಅವರಿರ್ಬೋದು, ಅಥವಾ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿರ್ಬೋದು, ಎಲ್ಲ ಇಲ್ಲಿಯ ಪರಿಸರದ ಪಿ ಟಿ ಮಾಸ್ಟರ್ಗಳಿರ್ಬೋದು, ಹಾಗೂ ಎಲ್ಲ ಪರಿಸರದ ಜನರು ಇದನ್ನೊಂದು ಅತ್ಯುತ್ತಮ ಕ್ರೀಡಾಕೂಟವನ್ನು ಆಗಿ ಮೂಡಿಬರಿಸ್ತಾ ಇರುವಂಥ ಭರವಸೆಯಿಂದ ನಾವೆಲ್ಲ ಇವತ್ತು ಅಡಿಗಾಲಿಟ್ಟಿದ್ದೇವೆ. ಏನೋ ಒಂದು ವಿಷಯದಲ್ಲಿ ಇದರಲ್ಲಿ ನಾವು ಸಹ ಕೈ ಜೋಡಣೆ ಮಾಡಿಕೊಂಡಿದ್ದೇವೆ. ಹಾಗೆ ಇದರೊಟ್ಟಿಗೆ ಹಲವಾರು ನಮ್ಮ ಈ ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆಯ ಹೆಸರನ್ನು 100 ಯೋಜನೆ ದೂರಕ್ಕೆ ಸಹ ಪಸರಿಸುವಂತಹ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕಿದೆ. ಯಾಕಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೇವೆ ಇವತ್ತು ಕೆಲವು ಶಾಲೆಗಳಲ್ಲಿ ಕ್ರೀಡಾ ಸ್ಪರ್ಧೆಯು ಅತ್ಯುತ್ತಮವಾಗಿ ನಡೆಯುವಂತಹ ಕ್ರೀಡಾ ಶಾಲೆಗಳಲ್ಲಿ ಏನಾಗ್ತಾಯಿದೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಹೆಸರನ್ನು ಗಳಿಸ್ತಾ ಇದೆ. ಎಕ್ಸಾಂಪಲ್ ಅಂತ ಹೇಳಿದ್ರೆ ನಾವು ಆಳ್ವಾಸ್ ಇರ್ಬೋದು ಅಥವಾ ಅಂಥದ್ದೇ ಹಲವಾರು ಶಾಲೆಗಳಿರ್ಬೋದು. ಅದು ಏನಾಗ್ತದೆ ಅಂತ ಹೇಳಿದ್ರೆ ಅಂತಹ ಶಾಲೆಯಲ್ಲಿ ಕಲಿತಂತಹ ಮಕ್ಕಳು ಮುಂದೆ ಅವರ ಭವಿಷ್ಯಕ್ಕೆ ಪೂರಕವಾಗುವಂತಹ ಉತ್ತಮ ಫಲಿತಾಂಶ ನೀಡುವಂತಹ ಆಗಲಿ ಅಂತ ಪ್ರೇರೇಪಣೆ ನೀಡ್ತಾ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ಹಾಗೆ ಈ ಕ್ರೀಡಾಕೂಟವು ಅತ್ಯುತ್ತಮವಾಗಿ ನನ್ನೊಟ್ಟಿಗೆ ನಾನೊಂದು ಅಧ್ಯಕ್ಷನನ್ನು ಮಾಡಿದರೆ, ನಾನು ಕಾರ್ಯಕರ್ತನಾಗಿ ನಾವು ಎಲ್ಲರೊಟ್ಟಿಗೆ ಜೋಡಣೆ ಮಾಡಿ ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ರೂಪಿಸಲಿಕ್ಕೆ ನಾವೆಲ್ಲ ಸಜ್ಜರಾಗಿದ್ದೇವೆ. ಇದು ಮೊನ್ನೆ ಯಾವುದೋ ಒಂದು ರೀತಿಯಲ್ಲಿ ಕಳೆದ ತಿಂಗಳು 28, 29ಗೆ ನಡೀಬೇಕಿತ್ತು. ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ಅದು ಮುಂದೂಡಲ್ಪಟ್ಟು 8, 9 ನಾಡಿ ನಡೀಲಿಕ್ಕೆ ಇದೆ. ಅದೊಂದು ಟೆಂಪೋ ಕಡಿಮೆ ಆಗ್ತಾ ಅನ್ನುವಂಥ ಮನೋಭಾವ ನಮ್ಮಲ್ಲಿತ್ತು. ಅಂದರೆ ಯಾಕೆಂದರೆ ಒಮ್ಮೆ ಅದು ನಿಶ್ಚಯವಾದ ದಿನ ಅದು ಮುಂದೂಡಲ್ಪಟ್ಟರೆ ಅದು ಕೆಲವು ವಿಷಯಗಳಲ್ಲಿ ಇದಾಗ್ತಿತ್ತು. ಆದರೂ ಸಹ ಅದು ಯಾವುದೇ ರೀತಿಯಾದಲ್ಲಿ ಕಡಿಮೆ ಕೊರತೆಗಳು ಇರದೆ ಅದನ್ನು ಅದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಬಂದಂಥ ಕಾರ್ಯಕ್ರಮ ಇಲ್ಲಿ ಮೂಡಿಬರ್ತಾ ಇದೆ. ಇದಕ್ಕೆ ಸಹಕರಿಸಂಥ ಎಲ್ರಿಗೂ ಸಹ ನಾವು ಪರಸ್ಪರವಾಗಿ ಧನ್ಯವಾದಗಳು ಹೇಳಬೇಕಾಗ್ತದೆ. ಹೇಳ್ತಾ ಈ ಕಾರ್ಯಕ್ರಮ ಉತ್ತಮ ಮೂಡಿ ಬರಲಿ, ಪ್ರಿಯದರ್ಶಿ ಆಂಗ್ಲ ಮಾಧ್ಯಮ ಶಾಲೆಯ ಹೆಸರು ಎಲ್ಲ ಊರುಗಳಲ್ಲಿ ಪಸರಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆಯ ಆಶ್ರಯದಲ್ಲಿ ಇದೇ 8 ಮತ್ತು 9ನೇ ತಾರೀಕಿಗೆ ಪುತ್ತೂರು ಶೈಕ್ಷಣಿಕ ತಾಲೂಕು ಮಟ್ಟದ
17ರ ವಯೋಮಾನದ ಹಾಗೂ 14ರ ವಯೋಮಾನದ ಕ್ರೀಡಾಕೂಟ ಈ ನವೋದಯ ಕ್ರೀಡಾಂಗಣದಲ್ಲಿ ನಡೆಯಲಿಕ್ಕಿದೆ. ಇಲಾಖಾ ವತಿಯಿಂದ ಪ್ರತಿ ವರ್ಷ ಒಂದಲ್ಲ ಒಂದು ಸಂಸ್ಥೆಗೆ ಕ್ರೀಡಾಕೂಟವನ್ನು ವಹಿಸಿಕೊಡಲಾಗ್ತದೆ. ಈ ನಿಟ್ಟಿನಲ್ಲಿ ಈ ಸಾಲಿನ ಕ್ರೀಡಾಕೂಟವನ್ನು ಪ್ರಿಯದರ್ಶಿನಿಯಲ್ಲಿ ಬೆಳ್ಳಿ ಹಬ್ಬವನ್ನು ಆಚರಿಸಿದಂಥ ಈ ಸಂದರ್ಭದಲ್ಲಿ ಈ ಸಂಸ್ಥೆ ಚೆನ್ನಾಗಿ ನಡೆಸಿಕೊಡ್ಬೋದು ಎನ್ನುವಂಥ ಉದ್ದೇಶದಿಂದ ಇಲ್ಲಿಯ ಬೆಳ್ಳಿ ಹಬ್ಬ ಸಮಿತಿಯ ಅಧ್ಯಕ್ಷರಾದಂಥ ಶಶಿಕುಮಾರ್ ರೈ ಬಾಲ್ಯೋಟ್ ಇರ್ಬೋದು, ಈ ಸಂಸ್ಥೆಗೆ ಸಂಬಂಧಪಟ್ಟಂಥ ಎಲ್ಲರಲ್ಲಿ ವಿಚಾರಿಸಿದಾಗ ಭಾಳ ಪ್ರೀತಿಯಿಂದ ಒಪ್ಪಿಕೊಂಡು ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಕ್ರೀಡಾಕೂಟದ ಒಂದು ಸಮಿತಿಯನ್ನು ಮಾಡಿಕೊಂಡು ಅದಕ್ಕೆ ಮನಮೋಹನ್ ರೈ ಚಿಲ್ಲಡ್ಕ ಇವರನ್ನು ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ಭಾಳ ಉತ್ತಮವಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಪರಿಸರದ ಎಲ್ಲ ದೈಹಿಕ ಶಿಕ್ಷಕರು ನಾವೆಲ್ಲ ಸೇರಿಕೊಂಡು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಎನ್ನುವುದರ ನಿಟ್ಟಿನಲ್ಲಿ ಹಲವಾರು ದಿವಸಗಳಿಂದ ಇಲ್ಲಿ ದುಡಿತಾ ಇದ್ದೇವೆ. ಕಳೆದ ತಿಂಗಳು 28-29ಕ್ಕೆ ಈ ಕ್ರೀಡಾಕೂಟ ನಡೀಬೇಕಿತ್ತು. ಆದರೆ ವಿಪರೀತ ಮಳೆಯಿಂದಾಗಿ ನಾವು ಕ್ರೀಡಾಕೂಟವನ್ನು ಮುಂದೂಡಿದ್ದೇವೆ. ಈ ಸಂದರ್ಭದಲ್ಲಿ ಮತ್ತೆ ಸಮಿತಿಗಳ ಸಭೆಯನ್ನು ನಡೆಸಿಕೊಂಡು ಯಾವಾಗ ಮಾಡುವುದೆಂದು ಆಲೋಚನೆ ಮಾಡಿದಾಗ ಮತ್ತು ನಮ್ಮ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿರ್ಬೋದು, DDPI ಅವರು ಇರ್ಬೋದು, ಅವರೆಲ್ಲ ವಿಚಾರಿಸಿಕೊಂಡು ಬರುವ 8 ಮತ್ತು 9ಕ್ಕೆ ಆಯೋಜನೆ ಮಾಡಬಹುದು ಎನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲರ ಸೂಚನೆ ಮೇರೆಗೆ ಆಯೋಜನೆ ಮಾಡಿಕೊಳ್ಳಲಾಗಿದೆ. ಇವತ್ತು ಕ್ರೀಡಾಂಗಣವನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅದರೊಟ್ಟಿಗೆ ನಾವು ವಿಚಾರಿಸಿದಾಗ ಇಲ್ಲಿ ಮುಂದೆ ಬರುವಂಥ ಎಲ್ಲ ಕ್ರೀಡಾಪಟುಗಳಿಗಿರ್ಬೋದು, ಕ್ರೀಡಾ ಅಧಿಕಾರಿಗಳಿಗಿರ್ಬೋದು ಅಥವಾ ಅತಿಥಿಗಳಿಗೆ ಉತ್ತಮವಾದಂಥ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿ ಇಲ್ಲಿ ಬರುವಂಥ ಕ್ರೀಡಾಪಟುಗಳಿಗೆ ವಸತಿ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯಲ್ಲಿ ನಾವು ನೋಡಿದಾಗ ಭಾಳ ಉತ್ತಮವಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಪುತ್ತೂರು ತಾಲೂಕಿನಲ್ಲಿ ಅತ್ಯಂತ ವ್ಯವಸ್ಥಿತವಾದ ಮತ್ತು ಉತ್ತಮವಾದ ಕ್ರೀಡಾಕೂಟ ಇದು ಆಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಇದನ್ನು ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಎಲ್ಲ ಸಮಿತಿಗಳ ಅಧ್ಯಕ್ಷರು ಇರ್ಬೋದು, ಈ ಶಾಲೆಯ ಸಂಸ್ಥೆಯ ಮುಖ್ಯ ಗುರುಗಳಿರ್ಬೋದು ಅಥವಾ ಸಂಬಂಧಪಟ್ಟಂಥ ಶಿಕ್ಷಕರು ಇರ್ಬೋದು, ಆಡಳಿತ ಸಮಿತಿಯವರು ಎಲ್ಲ ಸೇರಿಕೊಂಡು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ನಾವು ಕೂಡ ಹಾಗೆ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿಕೊಂಡು ಭಾಳ ಉತ್ತಮ ರೀತಿಯ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದ್ದೇವೆ. ಈಗಾಗಲೇ ಅನೇಕ ಸಮಿತಿಗಳನ್ನು ಮಾಡಿಕೊಂಡು ದೈಹಿಕ ಶಿಕ್ಷಕರನ್ನು ಬೇರೆ ಬೇರೆ ಕ್ರೀಡೆಗಳಿಗೆ ಅಥವಾ ಬೇರೆ ಬೇರೆ ವಿಭಾಗಕ್ಕೆ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಕಳೆದ 1 ವಾರದಿಂದ ನಮ್ಮ ಶಿಕ್ಷಣ ವ್ಯವಸ್ಥೆಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆದೇಶದ ಮೇರೆಗೆ ಕೆಲವೊಂದು ಶಿಕ್ಷಕರನ್ನು ಇಲ್ಲಿ ನಿಯೋಜನೆಗೊಳಿಸಿಕೊಂಡು ಉತ್ತಮವಾಗಿ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಈ ಕ್ರೀಡಾಕೂಟ ವ್ಯವಸ್ಥೆಯಾಗಿ ನಡೀತದೆ ಮತ್ತು ಶಿಕ್ಷಣ ಇಲಾಖೆಯ ಮತ್ತು ಈ ಊರಿನ ಹೆಸರನ್ನು ಇನ್ನೂ ಉತ್ತಮ ದಿಕ್ಕಿನತ್ತ ಕೊಂಡು ಹೋಗುವಲ್ಲಿ ಈ ಕ್ರೀಡಾಕೂಟ ಯಶಸ್ವಿಯಾಗ್ತದೆ, ಈ ಊರಿಗೆ ಒಳ್ಳೆಯ ಹೆಸರನ್ನು ತರುತ್ತದೆ ಎನ್ನುವಂಥ ಒಂದು ನಂಬಿಕೆ ನಮಗಿದೆ. ಈ ಕ್ರೀಡಾಕೂಟವನ್ನು ವಹಿಸಿಕೊಂಡು ಉತ್ತಮವಾಗಿ ಸಂಘಟನೆ ಮಾಡುವುದಕ್ಕೆ ಪ್ರೇರೇಪಣೆ ನೀಡುತ್ತಿರುವಂಥ ಮತ್ತು ನಮ್ಮೊಂದಿಗೆ ಸದಾ ದುಡಿಯುತ್ತಿರುವಂಥ ಶಶಿಕುಮಾರ್ ರೈ ಬಾಲ್ಯೋಟ್ ಇರ್ಬೋದು, ಮನಮೋಹನ್ ರೈ ಇದ್ದಾರೆ, ಅದೇ ರೀತಿ ಪ್ರಕಾಶ್ ರೈ ಅವರಿದ್ದಾರೆ. ಇಂಥ ಅನೇಕ ಅದೇ ರೀತಿ ಕರುಣಾಕರ್ ಶ್ರೀ ಕೊಮ್ಮಂಡ ಇವರೆಲ್ಲರ ಸಹಕಾರ ನಿರಂತರವಾಗಿ ಅವರು ಇರುವುದು ಸಹಕಾರ ಮಾತ್ರ ಅಲ್ಲ, ಮೊನ್ನೆಯಿಂದ ನಮ್ಮೊಂದಿಗೆ ಸದಾ ಕ್ರೀಡಾಂಗಣಕ್ಕೆ ಬರ್ತಾ ನಮಗೆ ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ ಮತ್ತು ಈ ಕ್ರೀಡಾಕೂಟವ ಯಶಸ್ವಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿಯ ಮುಖ್ಯ ಗುರುಗಳು ರಾಜೇಶ್ವರ ಅವರ ಬಗ್ಗೆ ಕೂಡ ನಾವು ಹೇಳಬೇಕಾಗ್ತದೆ. ಯಾಕೆಂದರೆ ಅವರೊಬ್ಬ ಮುಖ್ಯ ಗುರುಗಳಾಗಿ ಅಲ್ಲ, ನಮ್ಮೊಟ್ಟಿಗೆ ದೈಹಿಕ ಶಿಕ್ಷಕರ ಅಂತೆ ವರ್ತಿಸುತ್ತಾ ಈ ಕ್ರೀಡೆಯ ಯಶಸ್ಸಿಗೆ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಅವರು ದುಡಿತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಶಿಕ್ಷಣ ಇಲಾಖೆಯಿಂದ ಈ ಸಮಿತಿಗಳಿಗೆಲ್ಲ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕ್ರೀಡಾಕೂಟ ಯಶಸ್ವಿಗೊಂಡು ಉತ್ತಮವಾದಂಥ ಹೆಸರು ಗಳಿಸಲಿ ಮತ್ತು ಈ ಊರಿಗೆ ಮತ್ತು ಇಲಾಖೆಗೆ ಒಳ್ಳೆಯ ಹೆಸರನ್ನು ಗಳಿಸಲಿ ಅನ್ನೋದು ಆರೈಕೆಯೊಂದಿಗೆ ಮತ್ತೊಮ್ಮೆ ಎಲ್ಲ ಸಂಬಂಧಪಟ್ಟಂಥ ಸಂಘಗಳ ಪದಾಧಿಕಾರಿಗಳಿಗೆ ಹಾಗೂ ಎಲ್ರಿಗೂ ಮತ್ತೊಮ್ಮೆ ವಂದಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಹಾರೈಸ್ತಾ ಇದ್ದೇನೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.